ನಮ್ಮವರು ಮರಳಿ ಎಂಬುದಾಗಿ ಕರೆ ನಿಮ್ಮ ಕರೆಯನ್ನು ಕೇಳಿದ ಕ್ಷಣವೇ ಓಡಾಡಿಕೊಂಡು ಬಂದೆ. ಬಂದು ನಿಮ್ಮ ಮುಖವನ್ನು ನೋಡಿದ್ರೆ ಮುಖದಲ್ಲಿ ಏನೋ ಒಂದು ರೀತಿಯ ಕೋಪ ಕಾಣುತ್ತಾ ಇದೆ. ಪ್ರಭೋ, ಆ ಸೃಷ್ಟಿಗೊಡೆಯರಾದಂತ ಬ್ರಹ್ಮದೇವನಿಂದ ಎಲ್ಲಿಯಾದ್ರೂ ಕಷ್ಟವಾದಗಿ ಬಂತೆ ಅಲ್ಲ, ದಾನವ ಕುಲ ಪುಟಾರಕ ನಾರಾಯಣ ಅವನಿಂದ ಎಲ್ಲಿಯಾದ್ರೂ ಕಷ್ಟವಾದಗಿ ಬಂತೆ ಅಲ್ಲ, ನಮ್ಮ ರಕ್ಕಸರ ಕುಲದೇವರು ಪರಮೇಶ್ವರ ದೇವರು ಅವರಿಂದ ನಿಮಗೆ ಕಷ್ಟವಾದಗಿ ಬಂತೆ. ಯಾರಿಂದ ಕಷ್ಟವಾದಗಿ ಬಂತು?
ಒಂದೊಮ್ಮೆಗೆ ನಿಮ್ಮ ಕಲೆಯ ಆಯಿತು, ನಿಮ್ಮ ಕಲೆಯನ್ನು ಆಲಿಸಿ ಒಂದು ನಿಮ್ಮ ಮುಖಾವಲೋಕನ ಮಾಡಿದರೆ ಕೆರಳಿದ ಕೇಸರಿ ರೀತಿಯಲ್ಲಿ ವರ್ತಿಸುತ್ತಾ ಇದ್ದೀರಾ. ಈ ರೀತಿಯಾಗಿ ಗರ್ಜಿಸಬೇಕಾದರೆ ನಮ್ಮ ಪುರದಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ ಎನ್ನುವುದು ಸ್ಪಷ್ಟ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಏನು ನಮ್ಮ ಪುರಕ್ಕೆ ವೈರಿಗಳ ದಾಳಿ ಆಯಿತೆ ಅಥವಾ ಇನ್ನೊಂದು ಪುರವನ್ನೇ ನಮ್ಮ ಕೈವಶ ಮಾಡಬೇಕೆ? ಜನವೇದ ನಿದ್ರೆಯನ್ನು ತೊಳೆದು ಇಲ್ಲಿಯವರೆಗೆ ಬಂದವರಿದ್ದೇವೆ. ಊರಮಣ ಕರೆಸಿದ ಕಾರಣವೇನು? ಅಪ್ಪಣೆಯಾಗಲಿ. ಕರಾಳ ಉತ್ತರ ವಜ್ರಗಂಗರೆ, ನಂದಿನಿ ಹೊಳೆಬದಿಯಲ್ಲಿರುವ ನಾರಿಯೋರ್ವಳು ಸಚಿವರಾದ ಚಂಡ ಪ್ರಚಂಡರೊಂದಿಗೆ ಹೋರಿ ಯಮಪುರಿಗೆ ಸೇರಿಸಿ ಹಾರುತ್ತಾ ಇದ್ದಾಳೆ. ಅವಳ ಹಸುವನ್ನು ಬೀರಿ ಚಂಡ ಪ್ರಚಂಡರನ್ನು ಕೊಂದೆ ಎನ್ನುವ ಹಾಗೆ ಬೀಗುತ್ತಾ ಇದ್ದೀಯಾ? ಬಂದವ ಕರಾಳ ವಕ್ತ ಚಂಡ ಪ್ರಚಂಡರಲ್ಲಿ ತೋರಿಸಿದಂತಹ ಪೌರುಷವನ್ನು ನನ್ನ ಮುಂದೆ ಪ್ರದರ್ಶಿಸುವುದಕ್ಕೆ ಬಂದರೆ ನಿನ್ನ ಶಿರವನ್ನು ಕಡಿವಾಣವಿಲ್ಲದ ನಿಮ್ಮ ಬಾರಿಗೆ ಕಡಿವಾಣ ಹಾಕುವುದಕ್ಕಾಗಿ ಕಣ್ಣಿಗೆ ಮಣ್ಣೆರಚಿ ಓಡಿದವನು ನೀನೆಯೋ? ಚಂಡ ಪ್ರಚಂಡವನ್ನು ಕೊಂದವನು ನೀನೆಯೋ? ಯಾವಾಗೇ ದುಷ್ಟ ಈಗ ಬಂದವ ವಜ್ರಜಂಗ, ಮರ್ಯಾದೆಯಾಗಿ ನನ್ನ ಜೊತೆ ಬಾ. ಬಾರದಿದ್ದರೆ ನಿನ್ನ ತಲೆ ಕಡಿದು ಡಾಕಿನಿ ಮಾಲಿನಿ ಗಾಲಿ ಎಂಬ ಭೂತಗಳಿಗೆ ಔಷಧವಾಗಿ ಯುದ್ಧ ಮಾಡೋಕೆ ಅಸಾಧ್ಯ. ಅದಕ್ಕಾಗಿ ಚಂಡಿಕೆಯಾಗಿದೆ.
ಆ